ವಂದೇ ಮಾತರಂ. ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠಕಳಕಳನಿನಾಧಕರಾಲೆ ಕೋಟಿ ಕೋಟಿ ಭುಜೈತ್ರತ ಕರ ಕರವಾಲೆ ಅಬಲಾ ಏನೋಮಾ ಏತೋ ಬಲೆ ಬಹುಬಲಧಾರಿಣೀ ನಮಾಮಿ ತಾರಿಣೀಂ ರಿಪುದಳವಾರಿಣೀಂ ಮಾತರಂ. ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಭಕ್ತಿ ಹೃದಯೇ ತುಮಿ ಮಾ ಶಕ್ತಿ. ತೋಮರಹಿ ಪ್ರತಿಮಗಡಿ ಮಂದಿರೇ ಮಂದಿರೇ. ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣೀ ಕಮಲಾ ಕಮಲದಳ ವಿಹಾರಿಣಿ ವಾಣೀ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ. ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಂ ಭೂಷಿತಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ. ಮಂಡಲದ ಉಪಾಧ್ಯಕ್ಷರಾದಂಥ ಶ್ರೀಯುತ ಯಶವಂತ ಮೀನರನ್ನೇ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಈಶ್ವರ ಕಟೀಲ್ ಇವರು ವೇದಿಕೆಗೆ. ಮಂಗಳೂರು ಮಂಡಲದ ವಿಶೇಷ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತರಿರುವಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರನ್ನ ಗಣ್ಯರನ್ನ ಸ್ವಾಗತಿಸುವುದಕ್ಕೆ ನಿಂತಿದ್ದೇನೆ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕಾರಿಣಿ ಸಭೆಯ ಘನ ಅಧ್ಯಕ್ಷತೆಯನ್ನ ನಮ್ಮ ಮಂಡಲಾಧ್ಯಕ್ಷರಾದಂಥ ಶ್ರೀಯುತ ಚಂದ್ರದಾಸ್ ಪಂಡಿತ್ ಅವರು ವಹಿಸಿಕೊಳ್ಬೇಕು. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಯುತ ಹೇಮಂತ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ಹಾರ ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆಯೇ ಇನ್ನೋರ್ವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯರು
ವಿಧಾನ ಪರಿಷತ್ತಿನ ಸದಸ್ಯರು, ಅಷ್ಟು ಮಾತ್ರ ಅಲ್ಲ, ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ನಮ್ಮನ್ನು ಬೆಂಬಲಿಸಿಕೊಂಡು ಬಂದಂತಹ ನಮ್ಮ ಶಾಸಕರು ಕೂಡ ಹೌದು, ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದೆ. ನವೀನ್ ಪಾದರಬಾಡಿ ಪ್ರಧಾನ ಕಾರ್ಯದರ್ಶಿ ಅವರು ಮಾಲೆ ಹಾಕಿ ಶಾಲ್ ಹಾಕಿ ವಂದಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಹಾಗೇನೆ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ಶ್ರೀಯುತ ಈಶ್ವರ್ ಕಟೀಲ್, ನಮ್ಮ ಮಂಡಲದ ಪ್ರಭಾರಿಗರು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಕೂಡ, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಸಾಲನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಇನ್ನೋರು ಗಣ್ಯರು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಪ್ರಭಾರಿಗಳಾದಂತಹ ಶ್ರೀಮತಿ ಕಸ್ತೂರಿ ಪಂಜ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಮತಿ ಗಾಯತ್ರಿ ಕಿಶೋರ್ ಶಾಲ್ ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಉಪಸ್ಥಿತರಿರುವ ಇನ್ನೋರ್ವರು ಶ್ರೀಯುತ ರಾಜೇಶ್ ಕಾವೇರಿ, ಶ್ರೀಯುತರು ಜಿಲ್ಲಾ ಸಹ ಪ್ರಭಾರಿಗಳು, ನಮ್ಮ ಜೊತೆಗೆ ಎಲ್ಲ ಸಂಘಟನಾ ವ್ಯವಸ್ಥೆಗಳಲ್ಲಿ ಜೋಡಣೆ ಆಗ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು, ಶಕ್ತಿ ಕೇಂದ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೇನೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು, ಮೋರ್ಚಾಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನಿಮ್ಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಈ ಸಮಿತಿಯ ಪ್ರಥಮ ವಿಶೇಷ ಕಾರ್ಯಕಾರಿಣಿ ಸಭೆ, ಇದನ್ನ ಉದ್ಘಾಟಿಸಬೇಕಾಗಿ ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಷ್ಟೇ ಮಾಡಿದರೂ ಕೂಡ ಈ ಮೀಟಿಂಗ್ ಏನಿದೆ ಅದು ವೆಬ್ಎಕ್ಸ್ನಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಬಹುಶಃ ಎಲ್ಲೋ ನಮ್ಮಲ್ಲಿ ನಿರಂತರತೆಯ ಕೊರತೆಯ ಕಾರಣಕ್ಕೆ ಘೋಷಣೆ ಹಾಕುವಂಥದ್ದು ಕೂಡ ಒಂದು ಸ್ವಲ್ಪ ನಿಧಾನ ಆಗಿದೆ, ಅಥವಾ ಮಳೆಯ ಕಾರಣಕ್ಕೆ ಸ್ವಲ್ಪ ಚಳಿ ಬಂದು ಘೋಷಣೆ ಹಾಕುವಾಗ ಸ್ವರ ಬರಲಿಲ್ವೋ ಅಥವಾ ನಮ್ಮ ಪ್ರತಿಕ್ರಿಯೆ ಸಿಗಲಿಲ್ವೋ ಅಂತ ಹೇಳುವಂಥದ್ದು
ನನ್ನ ಅನುಭವಕ್ಕೆ ಬಂತು. ಬಹಳ ಸುಂದರವಾಗಿ ವಂದೇ ಮಾತರಂ ಗೀತೆಯನ್ನ ಪ್ರಾರ್ಥನೆಯ ರೂಪದಲ್ಲಿ ಹಾಡಿದಂಥವರು, ಕೋಟ್ಯಾಂತರ ಜನರಿಗೆ ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಕಿಚ್ಚನ್ನು ಕೊಟ್ಟಂತಹ, ಉತ್ಸಾಹವನ್ನು ತುಂಬಿಸಿದಂತಹ ವಂದೇ ಮಾತರಂನ ಗೀತೆಯ ಪ್ರಾರಂಭ ಏನಿದೆ ಅದು ಖಂಡಿತವಾಗಿಯೂ ನಮಗೆಲ್ಲ ನಿತ್ಯ ಸ್ಫೂರ್ತಿಯ ಗೀತೆಯಾಗಿರ್ತದೆ. ನಾನು ನೆನಪಿಸಿ ಸಭೆಯಲ್ಲಿ ಕೂತವರನ್ನ ಸಂಬೋಧಿಸ್ತೇನೆ. ಈ ವಂದೇ ಮಾತರಂ ಗೀತೆಯನ್ನ ಈ ದೇಶವನ್ನ 60 ವರ್ಷ ಆಳಿದಂತಹ ಕಾಂಗ್ರೆಸ್ಸಿನ ಅವರ ಅಧಿವೇಶನದಲ್ಲಿ ವಂದೇ ಮಾತರಂ ಗೀತೆ ಯಾವುದೋ ಒಂದು ಸಮುದಾಯಕ್ಕೆ, ಅದನ್ನು ಸಮುದಾಯದವರು ವಿರೋಧಿಸಿರುವುದು ಅಂತ ಹೇಳುವ ಕಾರಣಕ್ಕೆ ಆ ಗೀತೆಯನ್ನೇ ಹಾಡುವುದನ್ನು ಬಿಟ್ಟಂಥದ್ದಕ್ಕೆ ಪರ್ಯಾಯವಾಗಿ ಬೆಳೆದು ಬಂದಂತಹ ಪಕ್ಷ ನಮ್ಮದು ಮೊದಲ ಆದ್ಯತೆ ಅದು ಭಾರತ ಮಾತೆಗೆ ಮತ್ತು ವಂದೇ ಮಾತರಂಗೆ. ರಾಷ್ಟ್ರದ ಸಮಗ್ರತೆ ಮತ್ತು ಏಕತೆಯ ಕಾರಣಕ್ಕೆ ಹುಟ್ಟಿಕೊಂಡಂತಹ ಒಂದು ಪಕ್ಷ ನಮ್ಮದು. ಹಾಗಾಗಿ ನಮ್ಮ ಸಭೆಯನ್ನ ಇತ್ತೀಚೆಗೆ ಅವರು ಸಹ ಉಪಾಯ ಇಲ್ಲದೆ ಭಾರತ ಮಾತಾ ಕಿ ಜೈ ಅಂತ ಹೇಳುವಂಥದ್ದನ್ನ ಈಗ ಶುರು ಮಾಡ್ತಾ ಇದ್ದಾರೆ ಅವರ ಸಭೆಯ ಕಾರ್ಯಕ್ರಮದಲ್ಲಿ. ಇಲ್ಲ ಅಂತ ಹೇಳಿ ಆದರೆ ವ್ಯಕ್ತಿ ಪೂಜೆಗೆ ಸೀಮಿತಗೊಂಡಂತಹ ಪಕ್ಷ ಅದು. ಆದರೆ ನಮ್ಮದು ಅದಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ನಮ್ಮ ಘೋಷಣೆ ಬಹಳ ಬಲವಾಗಿರಬೇಕು ಮತ್ತು ಭಾವಯುತವಾಗಿರಬೇಕು. ಹಾಗಾಗಿ ತುಂಬ ಸಮಯದ ನಂತರ ಪ್ರಾರಂಭವಾಗುವಂತಹ ಈ ಸಭೆ ಉದ್ಘಾಟನೆಯನ್ನ ಮಾಡ್ತಾ ಏನು ಘೋಷಣೆ ಹೇಳಿದ್ದೇವೆ ಅದು ನಮ್ಮೆಲ್ಲರ ಮನಸ್ಸಿನಲ್ಲಿ, ಹೃದಯದಲ್ಲಿ ಮತ್ತೊಮ್ಮೆ ಶಕ್ತಿಯುತವಾಗಿ ಬೆಳಗಲಿ ಅಂತೇಳಿ ಹೇಳ್ತೇನೆ. ಇದೇನು ಸಾರ್ವಜನಿಕ ಸಭೆ ಅಲ್ಲ, ಆದರೂ ಬಹಳ ಸಮಯದ ನಂತರ ಆಗುವಂತಹ ಸಭೆ ಅಂತ ಹೇಳುವ ಕಾರಣಕ್ಕೋಸ್ಕರ ಘೋಷಣೆಯೊಂದಿಗೆ ಪ್ರಾರಂಭ ಮಾಡೋಣ. ನಮ್ಮೆಲ್ಲರ ಸಾಮೂಹಿಕ ಶಕ್ತಿಯ ಪ್ರದರ್ಶನ ಆಗಲಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಮುಷ್ಟಿ ಯಾವತ್ತಿದ್ರೂ ನಮ್ಮ ಒಗ್ಗಟ್ಟಿನ, ವಿಶ್ವಾಸದ ಸಂಕೇತ. ಆಕಾಶದ ಕಡೆಗೆ ಅದನ್ನ ಕೈಯನ್ನ ಚೆಲ್ಲಿದ್ರೆ, ತೋಳನ್ನ ಚೆಲ್ಲಿದ್ರೆ ನಮ್ಮ ವಿಶ್ವಾಸ ಅದೇ ರೀತಿಯಲ್ಲಿ ಹೊರಹೊಮ್ಮಬೇಕು. ಹಾಗಾಗಿ ಒಂದು ಎರಡೇ ಘೋಷಣೆಗಳು. बोलो भारत माता की, बोलो भारत माता की, वंदे वंदे वंदे. ಬೇಕಾದ್ರೆ ಇನ್ನೊಂದು ಕೈಯನ್ನು ಸ್ವಲ್ಪ ಉಪಯೋಗ ಮಾಡಿ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ಇಂದಿನ ಈ ವಿಶೇಷ ಕಾರ್ಯಕಾರಿಣಿಯ ಅಧ್ಯಕ್ಷತೆಯನ್ನು ವಹಿಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಾರಥ್ಯವನ್ನು ವಹಿಸಿರುವಂತಹ ಆತ್ಮೀಯರಾದ ಚಂದ್ರಹಾಸರೆ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಮಗೆಲ್ಲ ಸ್ಫೂರ್ತಿಯನ್ನ ನೀಡುತ್ತಿರುವಂತಹ ಸಹೋದರಿ ಕಸ್ತೂರಿ ಪಂಜಾರವರೇ, ಜಿಲ್ಲೆಯ ಉಪಾಧ್ಯಕ್ಷರು, ಈ ಮಂಡಲದ ಉಸ್ತುವಾರಿಗಳು ಆಗಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಆಗಿರುವ ಈಶ್ವರ್ ಕಟೀಲ್ರವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಸಹಪ್ರಭಾರಿಗಳು, ಉಡುಪಿ ಜಿಲ್ಲೆಯವರು, ಆದರೆ ಸತತವಾಗಿ ನಮ್ಮ ಮಧ್ಯೆ ಇದ್ದು ಸಂಘಟನೆಯ ಚಟುವಟಿಕೆಗೆ ಚಾಲನೆಯನ್ನು ನೀಡುತ್ತಿರುವಂತಹ ರಾಜೇಶ್ ಕಾವೇರಿಯವರು ಜಿಲ್ಲಾ ಸಹಪ್ರಭಾರಿಗಳು,
ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೆಸರು ಹೇಳಲಿಕ್ಕೆ ಶುರು ಮಾಡಿದರೆ ಸಾಕಷ್ಟು ಜನ ಹಿರಿಯರಿಂದಾದಿಯಾಗಿ ಕ್ಯಾಬಿನೆಟ್ ದರ್ಜೆಯವರು ಸಮೇತ ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ರಾಜಕೀಯ ಅಂತ ಹೇಳುವಂಥದ್ದು ನಮ್ಮ ಮಟ್ಟಿಗೆ ಅದು ಒಂದು ಸೇವೆಯ ಸಾಧನ. ನಮ್ಮೆಲ್ಲರ ಮನಸ್ಸಿನ ಕಲ್ಪನೆಯ ಅಥವಾ ಆಶಯದ ಒಂದು ಧ್ಯೇಯದ ಕಾರಣಕ್ಕೋಸ್ಕರ ನಮ್ಮನ್ನು ನಾವು ಈ ಪಕ್ಷದ ಜೊತೆಗೆ ಗುರುತಿಸಿಕೊಳ್ಳುತ್ತಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ರಾಷ್ಟ್ರದ ಏಳಿಗೆಯ ದೃಷ್ಟಿಯಲ್ಲಿ, ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವೆಲ್ಲ ನಿರಂತರವಾಗಿ ಒಂದು ರೀತಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಬಹಳ ಇವತ್ತಿನ ವರ್ತಮಾನ ಸ್ಥಿತಿಯನ್ನ ಆಲೋಚನೆ ಮಾಡುವಾಗ, ದಿನಕ್ಕೊಂದು ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಾಗ, ಕೆಲವೊಮ್ಮೆ ಕೆಲವು ಹೇಳಿಕೆಗಳು ಅಥವಾ ಬೆಳವಣಿಗೆಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ಒಂದು ಸಣ್ಣ ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ ಅದಕ್ಕೆಲ್ಲ ಉತ್ತರವಾಗಿ ಆ ರೀತಿಯ ಸಂಶಯಗಳಿದ್ದರೆ, ಗೊಂದಲಗಳಿದ್ದರೆ ನಿವಾರಿಸಬೇಕು. ನಾವು ಯಾವ ಕಾರಣಕ್ಕೋಸ್ಕರ ಈ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಧ್ಯೇಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ, ಆ ಕೆಲಸದ ಅಥವಾ ಆ ಉದ್ದೇಶದ ಪುನರುಚ್ಚಾರ ಆಗಬೇಕು. ಮತ್ತು ಇವತ್ತಿನ ಕಾಲದ ಅಗತ್ಯಕ್ಕೆ ಸರಿಯಾಗಿ, ಸಮಾಜದ ನಿರೀಕ್ಷೆಗೆ ಸರಿಯಾಗಿ, ಸಮಾಜದ ಪರೀಕ್ಷೆಗೆ ಸರಿಯಾಗಿ ನಾವು ಸರಿಯಾದ ಉತ್ತರವನ್ನ, ಕೆಲಸವನ್ನ ಮಾಡುವಂತಹ ಉತ್ತರದಾಯಿತ್ವದ ಸ್ಥಾನದಲ್ಲಿ ನಾವಿದ್ದೇವೆ. ನಮ್ಮೆಲ್ಲರ ಹಿರಿಯರ ಆಶಯದ, ತ್ಯಾಗದ, ಪರಿಶ್ರಮದ ಪರಿಣಾಮವಾಗಿ 1952ನೇ ಇಸವಿಯ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಪಡೆದಂತಹ 3 ಸ್ಥಾನಗಳಿಂದ ಕಳೆದ 70 ವರ್ಷದ ನಮ್ಮ ನಿರಂತರ ಪಯಣದಲ್ಲಿ ಜನರ ಮಧ್ಯೆ ಇದ್ದು ನಮ್ಮ ಧ್ಯೇಯೋದ್ದೇಶಗಳನ್ನು ಜನರಿಗೆ ತಿಳಿಸ್ತಾ ಅವರ ಸಮಸ್ಯೆಗಳಿಗೆ ಮುಖವಾಗಿ ಹೋರಾಟ ಮಾಡಿದರ ಪರಿಣಾಮವಾಗಿ ಇವತ್ತು ಕೇಂದ್ರದಲ್ಲಿ ನಮ್ಮದೇ ಆದಂತಹ ಸ್ವಂತ ಬಲದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸತತವಾಗಿ 2 ಅವಧಿಗಳ ಕಾಲ ಕಾಂಗ್ರೆಸ್ಸೇತರ ಅಂತೇಳಿ ಹೇಳುವಾಗ ವಿಚಾರಕ್ಕೂ ಒಂದು ಹೊಸ ಶಕ್ತಿಯ ಜೊತೆಗೆ ನಾವು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ನಾವು ಬಹಳಷ್ಟು ಬಾರಿ ಅಧಿಕಾರಕ್ಕೆ ಅಂತ ಹೇಳಿದ್ರೆ 2 ಅಥವಾ 3 ಬಾರಿ ಬಂದಿದ್ರೂ ಕೂಡ ಇನ್ನೂ ಸ್ವಂತ ಬಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರದಲ್ಲಿ ಯಾವ ರೀತಿಯಲ್ಲಿ ಬಂದಿದ್ದೇವೆ ಅದೇ ರೀತಿಯಲ್ಲಿ ಅಧಿಕಾರಕ್ಕೆ ಬರುವಂತಹ ದಿಕ್ಕಿನಲ್ಲಿ ಇದ್ದೇವೆ. ಸತತವಾಗಿ 2 ಬಾರಿ ಕಾಂಗ್ರೆಸ್ಸೇತರ ಸರ್ಕಾರ ಅಥವಾ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬರುವುದಕ್ಕೆ
ಒಂದು ಹೆಜ್ಜೆಯ ಅಂತರದಲ್ಲಿ ನಾವಿದ್ದೇವೆ. ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರದಲ್ಲಿ ಮೋದಿಜಿಯವರ ಪ್ರಥಮ ಸರ್ಕಾರ ಬರುವಾಗ ನಮಗೆ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಇರಲಿಲ್ಲ. ಆದರೆ ಎರಡನೇ ಬಾರಿ ಬರುವಾಗ ಪೂರ್ಣ ಬಹುಮತ ಬಂತು. ಇದನ್ನು ಕರ್ನಾಟಕದಲ್ಲಿಯೂ, ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಹೇಳುವ ಕರ್ನಾಟಕದಲ್ಲಿಯೂ ಮಾಡುವಂತಹ ಖಂಡಿತ ಅವಕಾಶ ಇರುವಂತಹ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಏನಾದರೂ ಒಂದು ಸುಳ್ಳು ಅಪಪ್ರಚಾರ, ಯಾವುದೇ ಕೆಲಸ ಮಾಡಲಿ, ಎಷ್ಟೇ ಒಳ್ಳೆಯ ಕೆಲಸ ಮಾಡಲಿ, ಆ ಕೆಲಸದ ಬಗ್ಗೆ ಸಂಶಯ ಬರುವ ರೀತಿಯಲ್ಲಿ ಅದನ್ನು ತಂತ್ರ ಅಂತೇಳಿ ಹೇಳುವುದಿಲ್ಲ, ಕುತಂತ್ರವನ್ನು ಮಾಡುವುದರ ಮೂಲಕ. ವಾಜಪೇಯಿಯವರ ಮಾತನ್ನು ನೆನಪಿಸ್ತೇನೆ. ಕಾಂಗ್ರೆಸ್ಸಿನವರು ಅಧಿಕಾರದಲ್ಲಿದ್ದರೆ ಅವರು ಅಪಾಯಕಾರಿ, ಆದರೆ ಅವರು ಅಧಿಕಾರದಲ್ಲಿ ಇಲ್ಲದಿದ್ದಾಗ ಮತ್ತಷ್ಟು ಅಪಾಯಕಾರಿ ಅವರು. ಅವರ ಸ್ವಾರ್ಥದ ಕಾರಣಕ್ಕೆ, ಅಧಿಕಾರದ ಕಾರಣಕ್ಕೆ ಅವರಿಗೆ ರಾಜಕೀಯ ಅಂತ ಹೇಳುವಂಥದ್ದು ಈಗ ಒಂದು ರೀತಿಯಲ್ಲಿ ಅವರವರ ಸ್ವಂತ ಅಧಿಕಾರವನ್ನು, ಸಾಮ್ರಾಜ್ಯವನ್ನು ಬೆಳೆಸುವುದಷ್ಟಕ್ಕೆ ಸೀಮಿತ ಆಗಿದೆ. ಈ ಆರೋಪವನ್ನು ಮಾಡುವಾಗ ನಾನು ಯಾವುದೇ ಏನು ಮನಸ್ಸಿನಲ್ಲಿ BJP ಅಂತ ಹೇಳುವ ಸ್ವಾರ್ಥದ ಕಾರಣಕ್ಕೆ ಹೇಳ್ತಾ ಇಲ್ಲ. ಸುಮ್ಮನೆ ಹೀಗೆ ಕಳೆದ 70 ವರ್ಷವನ್ನು ಒಂದು ಯೋಚನೆ ಮಾಡಿ ಮತ್ತು ಇತ್ತೀಚೆಗೆ ಅವರ ಮಾತನಾಡುವ ಧಾಟಿಯನ್ನು ಅರ್ಥ ಮಾಡಿಕೊಳ್ಳಿ. ಚುನಾವಣೆಯಲ್ಲಿ ಬದಲಾವಣೆಯ ಕಾರಣಕ್ಕೋಸ್ಕರ ಬ್ಯಾಲೆಟಿನ ಮತದಿಂದ ಪ್ರಾರಂಭ ಆದಂಥದ್ದು ಇವತ್ತಿನ ಆಧುನಿಕ ಸ್ಥಿತಿಗೆ ಸರಿಯಾಗಿ EVM ಬಂತು. EVMನಲ್ಲಿ ಮತದಾನ ಆದ ನಂತರ ಚುನಾವಣೆಯಲ್ಲಿ BJP ಗೆದ್ದರೆ ಆವಾಗ ಅವರ ಮೊದಲ ಬೇಡಿಕೆ ಏನು ಅಂತ ಹೇಳಿ ಕೇಳಿದರೆ EVM ಸರಿಯಿಲ್ಲ. ಅದೇ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದೆ, ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಆವಾಗ EVMನ ಬಗ್ಗೆ ಅವರ ಅಪಸ್ವರ ಇರುವುದಿಲ್ಲ. ಅಲ್ಲಿಂದ ಪ್ರಾರಂಭಗೊಂಡು ನಮ್ಮ ಸೈನಿಕರು, ಅದು ಉರಿ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಕಾಲಘಟ್ಟದಲ್ಲಿ ಆ ರೀತಿಯ ಒಂದು ಉತ್ತರವನ್ನು ಕೊಡುವುದಕ್ಕೆ, ಯಾಕೆಂದರೆ ಸೈನಿಕರಿಗೆ ಆ ರೀತಿಯ ವಿಶ್ವಾಸ ತುಂಬಿಸುವಂತಹ ನಾಯಕತ್ವದ ಕೊರತೆಗಾಗಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಒಮ್ಮೆ ನೆನಪು ಮಾಡಿಕೊಂಡ್ರೆ ಭಯೋತ್ಪಾದನೆಯ ಚಟುವಟಿಕೆ ಇಡೀ ದೇಶದಲ್ಲಿ ವಿಸ್ತಾರವಾಗ್ತಿದ್ದಂತಹ ಕಾಲ ಅದು. ಉಳ್ಳಾಲಕ್ಕೆ ಅದನ್ನು ಹೇಳಬೇಕಾಗಿಲ್ಲ. ಭಯೋತ್ಪಾದನೆಯ ಸಂಬಂಧ ಕಾಶ್ಮೀರದಿಂದ ಉಳ್ಳಾಲದಲ್ಲಿಯೂ ಇದ್ದಂಥದ್ದನ್ನು ನಾವು ಕೇಳಿದ್ದೇವೆ, ಭಟ್ಕಳದಲ್ಲಿ ಇದ್ದದ್ದನ್ನು ನಾವು ಕೇಳಿದ್ದೇವೆ. ಆದರೆ ಕಳೆದ 7 ವರ್ಷದಲ್ಲಿ ವಾಜಪೇಯಿಯ ಸಂದರ್ಭದಲ್ಲಿ ಬಹಳಷ್ಟು ಅದ್ವಾನಿಯವರು ಗೃಹ ಮಂತ್ರಿಯಾಗಿದ್ದಾಗ ಬಹಳಷ್ಟು ಪರಿಣಾಮಕಾರಿಯಾಗಿ ಆಡಳಿತ ನೀಡಿದ್ರು. ಈ 7 ವರ್ಷದಲ್ಲಿ ಬಹುಶಃ ನಾವು ಒಮ್ಮೆ ನೆನಪಿಸಿಕೊಂಡ್ರೆ ಭಯೋತ್ಪಾದನೆಗೆ ಅಥವಾ ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಒಂದು ವೇಳೆ ಯಾರಾದರೂ ದಾಳಿ ಮಾಡಿದರೆ ಅದಕ್ಕೆ ಯಾವ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಂಡು, ಇವತ್ತು ಭಯೋತ್ಪಾದನಾ ಚಟುವಟಿಕೆ ಎಲ್ಲಿಗೆ ಸೀಮಿತ ಆಗಿದೆ, ಪೂರ್ತಿ ಹೋಗಿದೆ ಅಂತೇಳಿ ಹೇಳೋದಿಲ್ಲ ನಾನು, ಆದರೆ ಇವತ್ತು ಕಾಶ್ಮೀರಕ್ಕಷ್ಟೇ
ಒಂದು ಸಣ್ಣ ಪ್ರಮಾಣದಲ್ಲಿ ಸೀಮಿತವಾಗಿದೆ. ಅದರ ಜೊತೆಗೆ ಏನಾದರೂ ಈ ರೀತಿಯ ಅವರ ಪ್ರಯತ್ನಗಳಾದರೆ ನಮ್ಮ ಸೈನಿಕರು ಬರೀ ಆಕ್ರಮಿತ ಪ್ರದೇಶಕ್ಕೆ ಅವರ ತಂಗುದಾಣಗಳಿಗೆ ಮಾತ್ರವಲ್ಲ, ಪಾಕಿಸ್ತಾನದ ಏನು ಲೈನ್ ಆಫ್ ಕಂಟ್ರೋಲ್ ಇದೆ ಅದನ್ನು ದಾಟಿ ಮುಂದೆ ಹೋಗಿ ಉತ್ತರ ಕೊಟ್ಟದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಘಟನೆಗಳು ಆಯಿತು ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ಸಿನ ನಿಲುವು ಹೇಗೆ? ತಕ್ಷಣ ಅವರು ಕೇಳ್ತಾರೆ, ಇದಕ್ಕೆ ಸಾಕ್ಷಿ ಏನು? ಇವರು ವಿಮಾನದಲ್ಲಿ ಹೋಗಿ ಇದನ್ನ ತಂಗುದಾಣಗಳಿಗೆ ದಾಳಿ ನಡೆಸಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಕೊಡಿ. ಸೈನಿಕರ ಅಂತಃಶಕ್ತಿಯನ್ನೇ ಪ್ರಶ್ನಿಸುವಂತಹ ಕಾಂಗ್ರೆಸ್ಸಿನವರು, ಅವರಿಗೆ ನಂಬಿಕೆ ಇಲ್ಲ, ಅವರಿಂದ ಕೊಡಲಿಕ್ಕೆ ಆಗುವುದಿಲ್ಲ, ಬೇರೆಯವರು ಮಾಡಿದರೆ ಅದನ್ನು ಸ್ವೀಕರಿಸುವ ಸಹಿಸುವ ಶಕ್ತಿ ಇಲ್ಲ. ಮೊನ್ನೆ ತಾನೇ ಈ ಮಹಾಮಾರಿಯ ಸಂದರ್ಭ, ಕೊರೋನಾದ ಸಂದರ್ಭ, ಈ ದೇಶಕ್ಕೆ ಪೋಲಿಯೋದಂತಹ ಒಂದು ಲಸಿಕೆ ಬರಬೇಕು ಅಂತ ಹೇಳಿ ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದು ಪೂರ್ತಿಯಾಗಿ ಎಲ್ರಿಗೂ ವಿತರಣೆಯಾಗಿ ನಮ್ಮ ದೇಶಕ್ಕೆ ಬರುವಾಗ ಕೆಲವು ಲಸಿಕೆಗಳು 20 ವರ್ಷ ದಾಟಿದ್ದಿದೆ. 20 ವರ್ಷ. ಆದರೆ ಈ ಬಾರಿ ಮೊದಲ ಅಲೆ ಬಂದಾಗಲೇ ಬಹಳ ಪ್ರಯತ್ನಪೂರ್ವಕವಾಗಿ ನಮ್ಮ ವಿಜ್ಞಾನಿಗಳಿಗೆ 4,000 ಕೋಟಿ ರೂಪಾಯಿಯ ಬಜೆಟನ್ನು ಅದಕ್ಕೋಸ್ಕರ ಮೀಸಲಿರಿಸಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಟ್ಟು ಅವರಲ್ಲಿ ವಿಶ್ವಾಸ ತುಂಬಿಸಿ 9 ತಿಂಗಳಲ್ಲಿ ಇಡೀ ಜಗತ್ತು ವಿಶ್ವಾಸದಿಂದ ಅಭಿಮಾನದಿಂದ ಹೇಳುವ ರೀತಿಯಲ್ಲಿ ಲಸಿಕೆಯನ್ನು ಹುಡುಕಿ ಎರಡೆರಡು ಲಸಿಕೆಗಳನ್ನು ಸಂಶೋಧನೆ ಮಾಡಿ ಬರೀ ದೇಶಕ್ಕಲ್ಲ ವಿಶ್ವಕ್ಕೆ ಕೊಡುವಂತಹ ಸ್ಥಿತಿ ಭಾರತಕ್ಕೆ ಬಂದಿದ್ದರೂ ಕೂಡ ಕಾಂಗ್ರೆಸ್ನವರು ಏನು ಹೇಳಿದ್ರು ಅಂತ ಹೇಳುವುದನ್ನು ನೆನಪಿಸಿಕೊಳ್ಳಿ. ಈ ಲಸಿಕೆಯ ಬಗ್ಗೆ ಎಷ್ಟು ಅಪಪ್ರಚಾರ ಮಾಡಿದರು. ಮೊದಲು ಫ್ರಂಟ್ ಲೈನ್ ಅಲ್ಲಿ ಇದ್ದಂತಹ ಅವರಿಗೆ ಮೊದಲು ಕೊಡಬೇಕು ಅಂತ ಹೇಳುವಂತಹ ವಿಶ್ವಸಂಸ್ಥೆಯ ಒಂದು ದೂರದೃಷ್ಟಿಯ ಕಾರಣಕ್ಕೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಕಾರಣಕ್ಕೆ ಎರಡನೇ ಅಲೆ ಇವತ್ತು ನಾವು ಇಷ್ಟು ಪರಿಣಾಮಕಾರಿಯಾಗಿ ಅದನ್ನು ಎದುರಿಸ್ತಾ ಇದ್ದೇವೆ ಅಂತ ಹೇಳಿ, ಆದರೆ ಫ್ರಂಟ್ ಲೈನ್ ವಾರಿಯರ್ಸಿಗೆ ಆದ್ಯತೆಯ ಮೇಲೆಗೆ ಮೊದಲು ಕೊಟ್ಟದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಈ ವಿಶ್ವಾಸದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಕಾಂಗ್ರೆಸ್ನವರು ಏನು ಹೇಳಿದರು? ಈ ಲಸಿಕೆಯ ಬಗ್ಗೆಯೇ ಅಪನಂಬಿಕೆಯನ್ನು ಹುಟ್ಟಿಸಿದರು, ಗೊಂದಲಗಳನ್ನು ಸೃಷ್ಟಿಸಿದರು. ಕೆಲವು ಬಹಳ ಪ್ರಭಾವಿ ಜಾಗದಲ್ಲಿದ್ದಂಥವರು ಇದು ಬಿಜೆಪಿಯ ಲಸಿಕೆ, ಇದನ್ನ ತೆಗೆದುಕೊಳ್ಳಬೇಡಿ, ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ಲಸಿಕೆಯನ್ನು ತಗೊಂಡ್ರೆ ಮಕ್ಕಳೇ ಆಗುವುದಿಲ್ಲ ಅಂತ ಹೇಳುವ ರೀತಿಯ ಅಪನಂಬಿಕೆಯನ್ನು ಮೂಡಿಸಿದರು. ಆದರೆ ಇದರ ಯಶಸ್ಸಿನ ಪರಿಣಾಮ ನೋಡ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ಯಾರೆಲ್ಲ ಈ ಲಸಿಕೆಯ ಬಗ್ಗೆ ಅಪಪ್ರಚಾರ ಮಾಡಿದ್ರೋ ಸಾರ್ವಜನಿಕವಾಗಿ ತೆಗೆದುಕೊಳ್ಳುವುದಕ್ಕೆ ಅವರಿಗೆ ನಾಚಿಕೆಯಾಗಿ ಮನೆಯಲ್ಲೇ ತರಿಸಿ ಅಲ್ಲಿ ಲಸಿಕೆಯನ್ನು ತಗೊಂಡ್ರು. ಅದಕ್ಕೆ ಉಳ್ಳಾಲವೂ ಏನು ಹೊರತಾಗಿಲ್ಲ. ಇಂತಹ ಮಾನಸಿಕತೆಯ ಕಾಂಗ್ರೆಸ್, ಅವರಿಗೆ ನಮ್ಮ ಸೈನಿಕರಲ್ಲಿ ನಂಬಿಕೆ ಇಲ್ಲ, ನಮ್ಮ ಪಾರ್ಲಿಮೆಂಟಿನ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇಲ್ಲ, ನಮ್ಮ ವಿಜ್ಞಾನಿಗಳ ಮೇಲೆ ನಂಬಿಕೆ ಇಲ್ಲ. ಆದರೆ ಇಷ್ಟೆಲ್ಲದರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಈ ಎಲ್ಲ ಟೀಕೆಗಳನ್ನು ಎದುರಿಸಿ ಈ ದೇಶವನ್ನು ಸದೃಢವಾಗಿ ನಿಶ್ಚಿತ ದಿಕ್ಕಿನ ಕಡೆಗೆ ಕೊಂಡೋಗ್ತಾ ಇದೆ. ಯಾವುದೇ ಯೋಜನೆಗಳು ಬರಲಿ ಅದನ್ನು 100ಕ್ಕೆ 100
ಅನುಷ್ಠಾನಕ್ಕೆ ತರುವಂತಹ ನಿಶ್ಚಯ. ಜನಸಾಮಾನ್ಯರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಈ ಯೋಜನೆಯನ್ನು ತಲುಪಿಸುವ ದೃಷ್ಟಿಯಲ್ಲಿ ಇದನ್ನು ಇಲ್ಲ ಅಂತ ಹೇಳಿ ಆದರೆ, ಇದನ್ನು ನೆನಪಿಸಿಕೊಳ್ಳಿಲ್ಲ ಅಂತ ಹೇಳಿ ಆದರೆ, ನಾವು ಕಾಲದ ವೇಗದ ಮಧ್ಯೆ, ಚಕ್ರದ ಮಧ್ಯೆ ಎಲ್ಲೋ ನಮ್ಮ ಅಗತ್ಯಗಳು ಮುಗಿದು ಹೋದಾಗ ಈ ತಂದಂತಹ ಬದಲಾವಣೆ ನಮ್ಮ ನೆನಪಿಂದ ಹೋಗ್ತದೆ. ಅದು ಜನಧನ ಯೋಜನೆಯಿಂದ ಪ್ರಾರಂಭಗೊಂಡು, ನಾನು ಅದರ ವಿವರಗಳನ್ನು ಕೊಡುವುದಕ್ಕೆ ಹೋಗುವುದಿಲ್ಲ. ಅದು ರೈತನ ಪರವಾಗಿರ್ಬೋದು, ಕಾರ್ಮಿಕರ ಪರವಾಗಿರ್ಬೋದು, ನಿತ್ಯ ದುಡಿಯುತ್ತಿರುವಂತಹ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನೇರವಾಗಿ ಕೊರೋನಾದಂತಹ ವಿಪರೀತ ಪರಿಸ್ಥಿತಿಯಲ್ಲಿಯೂ ಅವನಿಗೆ ಆತ್ಮವಿಶ್ವಾಸವನ್ನು ತುಂಬಿಸುವಂತಹ ದೃಷ್ಟಿಯಲ್ಲಿ ಒಂದೊಂದು ಯೋಜನೆಗಳು, ಅದರ ಜೊತೆಗೆ ಅಭಿವೃದ್ಧಿಯ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಇರ್ಬೋದು, ಅದು ಜಲಜೀವನ ಮಿಷನ್ ಇರಬಹುದು, ಎಷ್ಟು ರೀತಿಯ ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ತಲುಪ್ತಾ ಇದೆ, ನಮ್ಮ ಊರಿನ ಅಭಿವೃದ್ಧಿಗೆ ತಲುಪ್ತಾ ಇದೆ ಅಂತ ಹೇಳುವಂಥದ್ದು. ಇದನ್ನ ನೆನಪಿಸಿಕೊಳ್ತಾ, ಯಾಕೆಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಮುಂದಿನ ಲೋಕಸಭಾ ಚುನಾವಣೆ ಅಥವಾ ಕರ್ನಾಟಕದ ಚುನಾವಣೆ ಅದೇ ಈಗ ಮನಸ್ಸಲ್ಲಿರುವಂಥದ್ದು. ನೀರಿನಿಂದ ತೆಗೆದಂತಹ ಮೀನಿನಂತೆ ಅವರು ಚಡಪಡಿಸ್ತಾ ಇದ್ದಾರೆ. ಸತತವಾಗಿ 2ನೇ ಬಾರಿ ಅಧಿಕಾರ ಇಲ್ಲದೆ ಅವರಿರುವಂತಹದ್ದು ಇದು ಪ್ರಥಮ. ಇನ್ನೊಂದು ಅವಧಿಗೆ ಹೋದರೆ ಈಗಲೇ ಕಾಂಗ್ರೆಸ್ಸು ಕೆಲವು ರಾಜ್ಯಗಳಿಗಷ್ಟೇ ಸೀಮಿತವಾಗಿ ಉಳಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಪೂರ್ತಿಯಾಗಿ ಹೋಗಿದೆ, ಉತ್ತರ ಪ್ರದೇಶದಲ್ಲಿ ಅವರ ಅಸ್ತಿತ್ವ ಇಲ್ಲ, ಬಿಹಾರದಲ್ಲಿಲ್ಲ, ಎಷ್ಟೊಂದು ರಾಜ್ಯಗಳಲ್ಲಿ ಅವರು ಅಸ್ತಿತ್ವವನ್ನೇ ಕಳ್ಕೊಂಡಿದ್ದಾರೆ. ಇವತ್ತು ಯಾರಿಗಾದರೂ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರ್ಯಾಯ ಶಕ್ತಿಯಾಗಿ ತನ್ನದೇ ಆದಂತಹ ಬಲದಲ್ಲಿ ಬರ್ತದೆ ಅಂತ ಹೇಳಿದರೆ ಜನಸಾಮಾನ್ಯರು ನಂಬುವಂತಹ ಸ್ಥಿತಿಯಲ್ಲಿ ಅವರಿಲ್ಲ. ಹಾಗೆಂತೇಳಿ ಉಳಿದವರು ಕಾಂಗ್ರೆಸ್ಸಿನ ಒಟ್ಟಿಗೆ ಸೇರುವುದಕ್ಕೆ ತಯಾರಿಲ್ಲ. ಯಾಕೆಂದರೆ ಕಾಂಗ್ರೆಸ್ಸಿನ ಜೊತೆಗೆ ಸೇರಿದಾಗ ಎಲ್ಲ ಅವರು ಅವರ ಪಾರ್ಟಿಯ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮುಂದಿನ ಚುನಾವಣೆ ನಮ್ಮೆಲ್ಲ ಇಷ್ಟು ವರ್ಷದ ಪರಿಶ್ರಮಕ್ಕೆ ಇನ್ನೊಂದು ಮುಕುಟಪ್ರಾಯವಾಗಿ ಬರುವಂತಹ ಸಾಧನೆಯಾಗಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮ್ಮೆಲ್ಲರ ಕನಸಿನ ಈ ದೇಶದ ಸಮಗ್ರತೆಗೆ ಪ್ರಶ್ನೆ ಮಾಡುತ್ತಿದ್ದಂತಹ, ಅದನ್ನೇನಾದರೂ ಮುಟ್ಟಿದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬೆಂಕಿ ಬೀಳ್ತದೆ ಅಂತೇಳಿ ಹೇಳಿದಂತಹ 370ನೇ ವಿಧಿ ಸಂವಿಧಾನದ ಚೌಕಟ್ಟಿನ ಒಳಗೆ ಮತ್ತೆ ಬಾರದ ರೀತಿಯಲ್ಲಿ ಒಂದೇ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಧ್ವಜ, ಒಂದೇ ಪ್ರಧಾನಿ ಅಂತ ಹೇಳುವಂತಹ ಘೋಷಣೆಯನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ. ಭಾರತದ ಅಸ್ಮಿತೆಯ ಪ್ರತೀಕವಾದಂತಹ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವೆಲ್ಲ ಏನು ನಮ್ಮ ಹಿರಿಯರು ಕನಸು ಕಂಡಿದ್ರು, ಬಹುಶಃ ಅದು ಪೌರತ್ವದ ದೃಷ್ಟಿಯಿಂದ ಬಂದಿರುವಂತಹ CAA 10 ಹಲವು ಬದಲಾವಣೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ಸು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ಈ ದೇಶದಲ್ಲಿ ದಂಗೆಗಳಾಗಲಿಲ್ಲ ಅಥವಾ ಒಂದು ಜನರಿಗೆ ವಿರೋಧದ ಭಾವ ಬರಲಿಲ್ಲ. CAA ಸಂದರ್ಭದಲ್ಲಿ ಇಲ್ಲಿ ನಾವು ನೆನಪಿಕೊಂಡಿರ್ಬೋದು, ಇಲ್ಲಿಯೂ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದರು. ಆದರೆ ಅದರ ಅನುಷ್ಠಾನವನ್ನು ನಮ್ಮ ಕೇಂದ್ರ ನಿಲ್ಲಿಸಲಿಲ್ಲ. ಆದರೆ 2 ಕಾಯ್ದೆಗಳನ್ನು, ಈಗ 2 ಸಂದರ್ಭಗಳನ್ನು ಅವರು ಜನಾಭಿಪ್ರಾಯವಾಗಿ ಪರಿವರ್ತಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲನೆಯದು ರೈತ ಹಿತದ ಕಾಯ್ದೆಯನ್ನು ತಂದಿದ್ದಾರೆ, ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ರೈತರನ್ನು ತಪ್ಪು ದಾರಿಗೆ ಕೊಂಡೋಗ್ತಾ ಇದ್ದಾರೆ.
ಸುಮಾರು 30 ವರ್ಷಗಳ ಹಿಂದೆ ಈ ಬದಲಾವಣೆಯನ್ನು ಆಗಿನ ಡಾಕ್ಟರ್ ಸ್ವಾಮಿನಾಥನ್ ವರದಿ ಅಂತೇಳಿ ಏನಿದೆ, ಕೃಷಿಕನ ಉತ್ಪತ್ತಿಯನ್ನು ದುಪ್ಪಟ್ಟುಗೊಳಿಸಬೇಕು, ಯಾವ ರೀತಿಯಲ್ಲಿ ಕೈಗಾರಿಕೆಯಲ್ಲಿ 1990ನೇ ಇಸವಿಯಲ್ಲಿ ಬದಲಾವಣೆಯನ್ನು ತಂದ ಕಾರಣಕ್ಕೆ ಕೈಗಾರಿಕೆಯಲ್ಲಿ ಎಷ್ಟೊಂದು ಪರಿವರ್ತನೆ ಆಯಿತು. ನಾನು ಎಲ್ಲ ಸಭೆಗಳಲ್ಲಿ ಈ ಉದಾಹರಣೆಯನ್ನು ಯಾಕೆ ಕೊಡೋದು ಅಂತ ಹೇಳಿದರೆ ಮತ್ತೆ ಪುನಃ ಮರ್ತು ಹೋಗ್ತದೆ ಅಂತ ಹೇಳುವ ಕಾರಣಕ್ಕೆ. ಈ ಕೈಗಾರಿಕೆಯ ಬದಲಾವಣೆಯನ್ನು ತಂದ ಪರಿಣಾಮವಾಗಿ ನಮ್ಮ ಊರಿನಲ್ಲಿ ಆಗಿನ ಕಾಲದಲ್ಲಿ ಇದ್ದಂಥದ್ದು 2 ರೀತಿಯ ವಾಹನಗಳು ಕಾರ್ನಲ್ಲಿ, ಒಂದು ಅಂಬಾಸಡರ್ ಮತ್ತೊಂದು ಫಿಯೆಟ್ ಬಹಳ ಕಡಿಮೆ ಇತ್ತು, ಅಂಬಾಸಡರ್ ಹೆಚ್ಚಿಗೆ ಇತ್ತು. ಇವತ್ತು ನಮ್ಮ ಈ ಸಭೆ ಆಗ್ತಿರುವ ಸಭಾಂಗಣದ ಹೊರಗೆ ನಿಂತಹ ಕಾರುಗಳನ್ನು ಒಮ್ಮೆ ನೋಡಿ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಇವತ್ತು ದೇಶ ತೆರೆದುಕೊಂಡದರ ಪರಿಣಾಮವಾಗಿ ಎಷ್ಟೊಂದು ಬದಲಾವಣೆ. ಇಲ್ಲಿ ಕೂತ ಪ್ರತಿಯೊಬ್ಬರ ಕಿಸೆಯಲ್ಲಿಯೋ ಕೈಯಲ್ಲಿಯೋ ಕೂತಲ್ಲಿಯೇ ಈಗ ಸಭೆ ನಡೀತಾ ಇದ್ರು. ಪಕ್ಕನೆ ಅಭ್ಯಾಸದ ಕಾರಣಕ್ಕೇನಾದರೂ ಹೀಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅದು ಬರುವುದಕ್ಕೆ ಕಾರಣ ಕೈಗಾರಿಕೆಯ ಕ್ರಾಂತಿ. ನನ್ನ ವಸ್ತುವನ್ನು ನಾನು ಉತ್ಪಾದಿಸಿದ ಸಂಗತಿಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡುವಂತಹ ಹಕ್ಕು ನನಗಿದೆ ಅಂತ ಹೇಳುವಂತಹ ಸ್ವಾತಂತ್ರ್ಯ ಅದು ಕೈಗಾರಿಕಾ ಕ್ಷೇತ್ರದವನಿಗಿದೆ ಅಂತೇಳಿ, ಆದರೆ ರೈತನಿಗೆ ಯಾಕೆ ಸಿಗಬಾರ್ದು? ಸಿಗಬೇಕು. ಅವನಿಗೆ ನ್ಯಾಯವಾದ ಬೆಲೆ ಸಿಗಬೇಕು. ಅವನು ಎಲ್ಲಿ ಬೇಕಾದರೂ ಅದನ್ನು ಶೇಖರಿಸಿಟ್ಟುಕೊಂಡು ಮಾರಾಟ ಮಾಡುವ ಹಕ್ಕು ಸಿಗಬೇಕು. ಕೃಷಿಕನ ಉತ್ಪತ್ತಿ ದುಪ್ಪಟ್ಟಾಗಬೇಕು ಅಂತ ಹೇಳುವ ಯೋಜನೆಗಳನ್ನು ಎಲ್ಲ ಕೃಷಿ ತಂತ್ರಜ್ಞರು ಹೇಳಿದಂತಹ ಬದಲಾವಣೆಗಳನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತಂದಿದೆ. ಆದರೆ ಅಪಪ್ರಚಾರದ ಕಾರಣಕ್ಕೆ ರೈತರಿಗೆ ತಪ್ಪುದಾರಿಯನ್ನು ಮಾಡಿದಂತಹ ಪರಿಣಾಮವಾಗಿ ಈ ಯೋಜನೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಏನು ಅಗ್ರಿಮೆಂಟಿನಲ್ಲಿ ನಾವು ಕೃಷಿ ಉತ್ಪತ್ತಿಯನ್ನು ಮಾರಾಟ ಮಾಡುವುದಿಲ್ವೋ? ಇಲ್ಲಿ ರಬ್ಬರ್ ಬೆಳೆಗಾರ ಇರಬಹುದು, ಅಡಿಕೆ ಬೆಳೆಗಾರ ಇರಬಹುದು, ಅದನ್ನು ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಿದ್ದಾನೆ. ಎಷ್ಟೋ ಬಾರಿ ಇಲ್ಲಿ ಗದ್ದೆಗಳನ್ನು ಶುಂಠಿ ಬೆಳೆಸುವುದಕ್ಕೆ ಅಗ್ರಿಮೆಂಟಿನಲ್ಲಿ ಕೊಡಲಿಲ್ವೋ? ಆದರೆ ಅದೇ ಕಾನೂನನ್ನು ರೈತನ ಹಿತರಕ್ಷಣೆಯ ಜೊತೆಗೆ ನಾಳೆ ರೈತನಿಗೇನಾದರೂ ಅನ್ಯಾಯ ಆದರೆ ಅವನಿಗೆ ಸಿಗಬೇಕಾದಂತಹ ಪರಿಹಾರ ಸಿಗಲಿಲ್ಲ ಅಂತೇಳಿ ಆದರೆ ಅದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. APMC ಇರ್ತದೆ, ಬೆಂಬಲ ಬೆಲೆ ಇರ್ತದೆ. ಸುಮ್ಮನೆ ಒಮ್ಮೆ ಲೆಕ್ಕಾಚಾರ ಹಾಕಿದರೆ UPA ಸರ್ಕಾರ ಮತ್ತು NDA ಸರ್ಕಾರ ಬೆಂಬಲ ಬೆಲೆಯಲ್ಲಿ ಖರೀದಿಸಿದಂತಹ ಭತ್ತ, ಗೋಧಿ, ಯಾವುದೇ ರೀತಿಯ ಧಾನ್ಯಗಳಿರ್ಬೋದು, ಅದು ದುಪ್ಪಟ್ಟಾಗಿದೆ. ಅದಕ್ಕೆ ಬೆಲೆಯನ್ನು ಹೆಚ್ಚಿಗೆ ಕೊಟ್ಟಿದೆ. ಆದರೂ ರೈತರ ಮನಸ್ಸಿಗೆ ಸಂಶಯ ಉಂಟು ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಎರಡನೇದು ಈ ಕೊರೋನಾದ ಸಂದರ್ಭ. ಸುಮ್ಮನೆ ಇಲ್ಲಿ ಕೂತಂಥವರಿಗೆ ನಮ್ಮ ಅನುಭವಕ್ಕಿದೆ, ನಾವೆಲ್ಲ ಸೇವೆಯೇ ಸಂಘಟನೆ ಅಂತ ಹೇಳುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿಯೇ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಭಿಮಾನಪೂರ್ವಕವಾಗಿ. ಕಾಂಗ್ರೆಸ್ನವರೊಟ್ಟಿಗೆ ಇದನ್ನು ತುಲನೆ ಮಾಡಿ, ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದರ ಬಗ್ಗೆ. ಒಂದು ಸರಕಾರವಾಗಿ ಉಚಿತ ಲಸಿಕೆಯ ಜೊತೆಗೆ ಬೇರೆ ಬೇರೆ ರೀತಿಯ ಪ್ಯಾಕೇಜ್ಗಳನ್ನು ಕೊಡುವುದರ ಮೂಲಕ ಸಮಾಜದ ಕಟ್ಟಕಡೆಯ ವರ್ಗಕ್ಕೆ ವಿಶ್ವಾಸ ತುಂಬಿಸುವಂತಹ ಕೆಲಸವನ್ನು ಮಾಡಿದರ ಜೊತೆಗೆ ನಾವೊಂದು ಪಕ್ಷವಾಗಿ ಎಷ್ಟು ಕೆಲಸ ಮಾಡಿದ್ದೇವೆ. ಈ ಬಾರಿಯ ಧ್ಯೇಯ ಕಮಲದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಎರಡನೇ ಅಲೆಯ ಸಂದರ್ಭ ಹೇಳ್ತಾ ಇರುವಂಥದ್ದು ನಾನು. ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಎಷ್ಟು ಅಂತೇಳಿ ಕೇಳಿದರೆ 23 ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲ ನಾನು ಹೇಳ್ತಾ ಇರುವಂಥದ್ದು. ನಮ್ಮ ಅಧ್ಯಕ್ಷರಾದ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟ ಕರೆಯ ಮೇರೆಗೆ ನಾವು ಮಾಡಿದಂತಹ ಕೆಲಸಗಳು
23,63,967 ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಣೆ ಮಾಡಿದ್ದೇವೆ. ರೇಷನ್ ಕಿಟ್ ಎಷ್ಟು ವಿತರಣೆ? ಪಕ್ಷ, ಸರ್ಕಾರ ಅಲ್ಲ. 4,96,422 ಕಿಟ್ಗಳನ್ನು ವಿತರಣೆ ಮಾಡಿದ್ದೇವೆ, ಆಹಾರದ ಕಿಟ್ಗಳನ್ನು. ರೋಗ ನಿರೋಧಕ ಕಿಟ್ಗಳನ್ನು ಎಷ್ಟು ವಿತರಣೆ ಮಾಡಿದ್ದೇವೆ ಅಂತ ಹೇಳಿದರೆ 3,49,151. ಥರ್ಮಲ್ ಆಕ್ಸಿಮೀಟರ್ ಮೂಲಕ ಸ್ಕ್ಯಾನ್ ಮಾಡಿಸಿಕೊಂಡವರು ನಮ್ಮ ಸಂಘಟನೆಯ ಬಲದಲ್ಲಿ 3,25,919. ಸ್ವಚ್ಛತಾ ಕಾರ್ಯಗಳು 17,222. ಕೋವಿಡ್ ಮತ್ತು ಲಸಿಕೆ ಕುರಿತು ಜಾಗೃತಿ ಕಾರ್ಯಕ್ರಮ 3,19,366. ರಕ್ತದಾನ ಶಿಬಿರ 1,075. ನಾವು ಪಕ್ಷದವರು ಮಾಡಿದಂತಹ ಕೋವಿಡ್ ಸೆಂಟರ್ಗಳು 23. ಆಂಬ್ಯುಲೆನ್ಸ್ ಸೇವೆಯನ್ನು ಕೊಟ್ಟಿರುವಂಥದ್ದು 9,026. ಶವ ಸಂಸ್ಕಾರಗಳನ್ನು ಮಾಡಿರುವಂತಹದ್ದು ನಮ್ಮ ಕಾರ್ಯಕರ್ತರು 3,986. ಸಸಿಗಳನ್ನು ನೆಟ್ಟಿರುವಂತಹದ್ದು 4,367. ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ವಿತರಣೆ ಮಾಡಿರುವುದು 1,665. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬರೀ ಕರ್ನಾಟಕದಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಿದ್ದೇವೆ. ಜನರಿಗೆ ಧೈರ್ಯವನ್ನು ತುಂಬಿಸಿದ್ದೇವೆ. ನಮ್ಮದಾದಂತಹ ರೀತಿಯಲ್ಲಿ ನಮ್ಮ ಶಕ್ತಿ ಮೀರಿ ಶ್ರಮಿಸಿದ್ದೇವೆ. ಇಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರುವಾಗ ನಮ್ಮ ವಿರೋಧಿಗಳು ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಸಂಘಟಿತವಾಗಿ ಜನರ ಮಧ್ಯೆ ಇರುವಂತಹ ಈ ಸಂಶಯ, ಈ ಗೊಂದಲಗಳನ್ನು ದೂರ ಮಾಡಬೇಕು. ಕರ್ನಾಟಕದಲ್ಲಿಯೂ ಯಡಿಯೂರಪ್ಪರ ನೇತೃತ್ವದ ಸರ್ಕಾರ ಕಳೆದ ನಾಡ್ದಿಗೆ 2 ವರ್ಷ ಆಗ್ತದೆ, 25ನೇ ತಾರೀಕಿಗೆ. 2 ವರ್ಷಗಳಿಂದ ಬಹಳಷ್ಟು ಎಲ್ಲ ವಿಪರೀತ ಪರಿಸ್ಥಿತಿಗಳು. ಸರ್ಕಾರ ಬಂದ ಹಾಗೆ ನೆರೆ ಹಾವಳಿ, ಬರದ ಹಾವಳಿ, ಸತತ 2 ಬಾರಿ ಕೊರೋನಾದ ಪರಿಸ್ಥಿತಿ. ಇಂಥದರ ಮಧ್ಯೆಯೂ ಸಾಕಷ್ಟು ಜನರ ಸೇವೆ ಮಾಡುವಂತಹ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಕಾಂಗ್ರೆಸ್ಸಿನವರಿಗೆ ಖಂಡಿತವಾಗಿಯೂ ನಮ್ಮ ಮೇಲೆ ಸಿಟ್ಟಿದೆ. ಯಾಕೆಂತೇಳಿ ಕೇಳಿದರೆ ಅವರ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲದೆ ಚುನಾವಣೆಯ ಸಂದರ್ಭದಲ್ಲಿ ಜನರಿಗೆ ನಾವು ಈಗ ಪುನಃ ಶುರು ಮಾಡಿದ್ದಾರೆ. ದಳ ಮತ್ತು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ನಾವು ಒಟ್ಟಿಗೆ ಸೇರಿ ಸರ್ಕಾರ ಮಾಡುವುದಿಲ್ಲ ಅಂತೇಳಿ ಹೇಳಿದವರು ಬಿಜೆಪಿ ಬರಬಾರ್ದು ಅಂತ ಹೇಳುವ ಒಂದೇ ಕಾರಣಕ್ಕೆ ಸರ್ಕಾರ ಮಾಡಿದ್ದು ಮಾತ್ರ ಅಲ್ಲ, ಅವರ ಗೊಂದಲಗಳು ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಹೇಳಿದರು, ನನ್ನನ್ನೊಂದು ಕ್ಲರ್ಕಿನಾಗೆ, ಕಾರಕೂನನಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಅಸಮಾಧಾನಗೊಂಡವರು ರಾಜೀನಾಮೆ ಕೊಟ್ಟು ಜನರ ಆಶೀರ್ವಾದವನ್ನು ಪಡೆದು ಬಿಜೆಪಿಯಲ್ಲಿ ಸೇರಿ ನಾವು ಸರ್ಕಾರ ಮಾಡಿ 2 ವರ್ಷ ಆಯಿತು. ಆದರೆ ಕಾಂಗ್ರೆಸ್ನಿಂದ ಬಿಟ್ಟು ಬಂದಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಈಗ ದಿವಸಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಬಂದಂಥವರನ್ನು ಅವಮಾನ ಮಾಡುವ ದೃಷ್ಟಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳುವ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಈಗ ಸುಭದ್ರವಾಗಿ ಇನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವ ನಂಬಿಕೆ ಬರುವಾಗ ರಾಜ್ಯಾಧ್ಯಕ್ಷರ ಬಗ್ಗೆ ಬೇಡದ ತಪ್ಪು ಗೊಂದಲ ಅಭಿಪ್ರಾಯ ಬರುವಂತಹ ರೀತಿಯಲ್ಲಿ ಏನೇನೋ ಸೃಷ್ಟಿಸ್ತಾರೆ. ಅದಕ್ಕೆ ಹೇಳಿದ್ದು, ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲದಾಗ ಮತ್ತಷ್ಟು ಅಪಾಯಕಾರಿ. ಇಂಥದರ ಮಧ್ಯೆ ನಮ್ಮ ಊರಿನಲ್ಲಿ ನಾವು ಕೆಲಸ ಮಾಡಬೇಕು. ಮಂಗಳೂರು ವಿಧಾನಸಭಾ ಕ್ಷೇತ್ರ, ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಈ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಬರುವಾಗ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂಥದ್ದನ್ನು ಒಮ್ಮೆ ಊಹನೆ ಮಾಡಿದರೆ, ಮತ್ತು ನಮ್ಮ ಆಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲದಾಗ ನಾವು ಅನುಭವಿಸಿದಂತಹ ಸಂಕಟಗಳನ್ನು ಒಮ್ಮೆ ನೆನಪಿಸಿಕೊಂಡು, ಎಷ್ಟು ಜನ ನಮ್ಮ ಕಾರ್ಯಕರ್ತರು ಈ ಪಕ್ಷಕ್ಕೋಸ್ಕರ ತಮ್ಮ ಜೀವವನ್ನೇ ಬಲಿದಾನ ಮಾಡಬೇಕಾಯಿತು ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಂಡು, ಮತ್ತು
ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಒಂದು ಕಾಲ ಖಂಡಿತವಾಗಿಯೂ ಬಂದೇ ಬರ್ತದೆ ಅಂತೇಳಿ ಹೇಳುವುದಕ್ಕೆ ಹಿರಿಯರು ಹೇಳಿದ ಮಾತಿಗೆ ಮಂಗಳೂರಿನಲ್ಲಿಯೂ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆ ಹಾರುವಂತಹ ದಿನಗಳು ಖಂಡಿತವಾಗಿ ಆ ಪರಿಸ್ಥಿತಿಗೆ ಅನುಕೂಲವಾಗಿ ಆಗ್ತದೆ ಅಂತ ಹೇಳುವಂತಹ ವಿಶ್ವಾಸದ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಯೋಜನೆಯನ್ನು ಮಾಡಬೇಕಾಗಿದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ವಿಧಾನ ಪರಿಷತ್ತಿನ ಚುನಾವಣೆಗಳು ಇದರ ಮಧ್ಯೆ ಬರಲಿಕ್ಕಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸನ್ನದ್ಧರಾಗೋಣ. ನಾವು ವಿಚಾರಕ್ಕೋಸ್ಕರ ಕೆಲಸ ಮಾಡುವಂತಹ ಮತ್ತು ನಮ್ಮ ಊರಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸೇವಾ ಕಾರ್ಯವನ್ನು ಮಾಡುವಂತಹ ಒಂದು ಸಂಘಟನೆಯ ಯೋಧರು. ನಮ್ಮನ್ನು ನಾವು ಆ ರೀತಿಯಲ್ಲಿ ತಯಾರು ಮಾಡೋಣ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕಾರಿಣಿ ನಮಗೆ ಆ ದಿಕ್ಕಿನಲ್ಲಿ ಯೋಜನೆಗಳನ್ನು ಮಾಡುವುದಕ್ಕೆ ಸ್ಫೂರ್ತಿ ನೀಡಲಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ನನ್ನನ್ನು ಕರೆದು ಉದ್ಘಾಟನೆ ಮಾಡಿ ಈ 2 ಮಾತು ಮಾತಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಬೋಲೋ ಭಾರತ್ ಮಾತಾ ಕೀ. ನಮ್ಮ ಮಂಡಲ ವ್ಯಾಪ್ತಿಯಲ್ಲಿ ಅಗಲಿದ ನಮ್ಮ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರನ್ನು, ಹಿರಿಯರನ್ನು ಸ್ಮರಿಸಿಕೊಳ್ಳುವ ಒಂದು ಕಾರ್ಯ. ಚುಟುಕು ವಿವರಣೆಯೊಂದಿಗೆ ಶ್ರದ್ಧಾಂಜಲಿಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಶ್ರೀಯುತ ಜಿತೇಂದ್ರ ಶೆಟ್ಟಿ ಅವರು. ದಿನಗಳಿಂದಲೂ ಕೂಡ ನಮ್ಮ ಕಾರ್ಯಕರ್ತರನ್ನು ಜೀವಾಳವಾಗಿ ಇಟ್ಟುಕೊಂಡಂತಹ ಪಕ್ಷ, ಕಾರ್ಯಕರ್ತರ ಎಲ್ಲರ ಸ್ಪಂದನೆಗಳಿಗೆ ಸ್ಪಂದಿಸಿದಂತಹ ಪಕ್ಷ. ಆ ದೃಷ್ಟಿಯಲ್ಲಿ ಇತ್ತೀಚಿನ ಅವಧಿಯಲ್ಲಿ ಪಕ್ಷಕ್ಕಾಗಿ ಹೆಚ್ಚು ಸಮಯ ಕೊಟ್ಟು ಪಕ್ಷ ಸಂಘಟನೆಗಾಗಿ ಕೆಲಸ ಮಾಡಿ ಸದಾ ಪಕ್ಷದ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ತೊಡಗಿಸಿದಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಪಕ್ಷ ಗೌರವವನ್ನು ಸಲ್ಲಿಸ್ತದೆ. ಆ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದೈವಾಧೀನರಾಗಿ ತಮ್ಮ ನೆನಪನ್ನು ನಮಗೆ ಬಿಟ್ಟು ಹೋದಂತಹ ಆತ್ಮಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಸಮಯ. ಶುರುವಿಗೆ ನಾನು ಇಡೀ ಮಂಡಲದ ನಮ್ಮ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ, ಅದೇ ರೀತಿ ನಮ್ಮ ಪ್ರತಿನಿಧಿಗಳಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಗಳ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ. ಶುರುವಿಗೆ ರಾಜೀವ ದೇವಾಡಿಗ BJP ತಲಪಾಡಿ ಗ್ರಾಮ ಸಮಿತಿಯ ಕಾರ್ಯದರ್ಶಿಯಾಗಿದ್ದು ನಿರಂತರವಾಗಿ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅದೇ ರೀತಿ ಪಕ್ಷದ ಓರ್ವ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂತಹ ಮಹಾಬಲ ಪುಂಜ ತಲಪಾಡಿ, ಅದೇ ರೀತಿ ಸೀತಾರಾಮ ಗಟ್ಟಿ ಹಿರಿಯ ಕಾರ್ಯಕರ್ತರು, ಕೌನ್ಸಿಲರ್ ನಮಿತಾ ಗಟ್ಟಿಯವರ ತಂದೆ, ಅದೇ ರೀತಿ ಮಾಧವ ಹರೇಕಲ, ವಿಶ್ವನಾಥ ಶೆಟ್ಟಿ ಮೋರ್ಲಾ, ನರಿಂಗಾನ ಗ್ರಾಮ ಅವರು. ಇನ್ನೋರ್ವರು ನಮ್ಮ ಮಹಾಶಕ್ತಿ ಕೋಟೆಕಾರು ಮಹಾಶಕ್ತಿ ಕೇಂದ್ರದ ನಾವು 5, ಅದರಲ್ಲಿ ಓರ್ವರಾದಂತಹ ಸದಾಶಿವ ಆಚಾರಿ, ಸಂಘದ ಹಿನ್ನೆಲೆಯಲ್ಲಿ ಬಂದು ಪಕ್ಷಕ್ಕಾಗಿ ನಿಷ್ಠೆ ನಿಯತ್ತಿನಿಂದ ಕೆಲಸ ಮಾಡಿದವರು ಶ್ರೀ ಸದಾಶಿವಾಚಾರ್ಯವರು. ಅವರು ಕೊರೋನಾ ಪೀಡಿತರಾಗಿ ಅಸುನೀಗಿದ್ದವರು. ಅದೇ ರೀತಿ ಪ್ರದೀಪ್ ಕೋಟೆಕಾರು ಗ್ರಾಮದಿಂದ, ವಾಸು ನಡುಕುಮೇರು, ರಾಮ, ಮೋನಪ್ಪ ಅಮೀನ್, ಅರುಣ್ ಕುಮಾರ್ ಶೆಟ್ಟಿ BJPಯ ಹಿರಿಯ ಕಾರ್ಯಕರ್ತ ಇವರು. ಮುಂದುವರಿದು ಹರಿಣಾಕ್ಷಿ ನಾರ್ಯಮಣೆ ಬಾಲೆಪುಣಿ ಗ್ರಾಮ ಪಂಚಾಯತ್ನವರು, ಆನಂದ ಹರಿಣಾಕ್ಷಿ ನಮ್ಮ ಪಂಚಾಯತ್ ಸದಸ್ಯೆಯಾಗಿದ್ದರು. ಆನಂದ ಹಾಗೂ ಸುಂದರ ಸಪಲ್ಯ ನಮ್ಮ ಪಕ್ಷದ ಕಾರ್ಯಕರ್ತರು. ಎಲ್ರಿಗೂ ಕೂಡ ಆ ಭಗವಂತ ಚಿರಶಾಂತಿ ನೆಮ್ಮದಿಯನ್ನು ಕರುಣಿಸಲಿ. ಅದೇ ರೀತಿ ಅವರ ಕುಟುಂಬ ವರ್ಗಕ್ಕೂ ಕೂಡ ಅವರ ದುಃಖ, ಅದೇ ರೀತಿ ನಮ್ಮ ಪಕ್ಷಕ್ಕೂ ಕೂಡ ಅವರ ದುಃಖವನ್ನು ಸಹಿಸುವಂಥ ಶಕ್ತಿ ದೇವರು ಕೊಡಲಿ ಅನ್ನುವ ಒಂದು ಮಾತಿನೊಂದಿಗೆ ತಾವೆಲ್ಲರೂ ಕೂಡ 1 ನಿಮಿಷ ಅವರಿಗೆ ಮೌನ ಪ್ರಾರ್ಥನೆಯ ಮೂಲಕ ಸದ್ಗತಿಯನ್ನು ಕೋರುವಂಥ ವಿನಂತಿ. ಜಲ ಸಂರಕ್ಷಣೆ ಈ ಕಾರ್ಯದಲ್ಲಿ BJP ಕಾರ್ಯಕರ್ತರ ಪಾತ್ರ, ಈ ಸಂಕಲ್ಪ ಮಂಡನೆಯನ್ನು ಮಾಡಬೇಕಾಗಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂಥ ಹೇಮಂತ್ ಶೆಟ್ಟಿಯಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇರಿರುವ ಎಲ್ಲ ಕಾರ್ಯಕರ್ತರಿಗೆ ವಂದಿಸ್ತಾ
ಸಂಕಲ್ಪದ ವಿಷಯ ಅಂತರ್ಜಲ ವೃದ್ಧಿಗಾಗಿ ಮಳೆನೀರು ಕೊಯ್ಲು ಮುಖಾಂತರ ಜಲ ಸಂರಕ್ಷಣೆ. ನೀರು ಸರ್ವಜೀವಿಗಳ ಸಸ್ಯರಾಶಿಗಳ ಜೀವಾಳ. ನೀರು ಎಲ್ಲಿ ಹರಿಯುವುದೋ ಅಲ್ಲಿ ನಾಗರಿಕತೆ ಹರಡುತ್ತದೆ. ಅಂತರ್ಜಲ ಅಮೂಲ್ಯ, ಅದನ್ನು ಮಿತವಾಗಿ ಬಳಸಿದರೆ ಬಾಳು ಬಂಗಾರ. ಹನಿ ಹನಿ ಕೂಡಿದರೆ ಅಲ್ಲ, ಹನಿ ಹನಿ ಇಂಗಿದರೆ ಅದುವೇ ಅಂತರ್ಜಲ. ನೀರಿಗೆ ಮಳೆಯ ಆಧಾರ, ಅಂತರ್ಜಲದಿಂದ ನೀರಿಗೆ ಜೀವ. ಭೂಮಿಯ ಮೇಲೆ ಬೀಳುವ ನೀರು ವ್ಯರ್ಥವಾಗಿ ಹರಿದು ಸಮುದ್ರ ಸೇರುವುದನ್ನು ತಪ್ಪಿಸಿ ನೆಲದಾಳಕ್ಕೆ ಇಂಗಿ ಅಂತರ್ಜಲ ವೃದ್ಧಿಯಾಗುವಂತೆ ಮಾಡದಿದ್ದರೆ ಜನ, ಜಾನುವಾರು, ಪಕ್ಷಿ, ಸಸ್ಯ ಸಂಕುಲಗಳು ನಾಶವಾಗುತ್ತದೆ. ನೀರಿನ ಅತಿ ಬಳಕೆಯಿಂದ ಭೂಮಿಯ ಅಂತರ್ಜಲದ ಮಟ್ಟವು ಬಹಳ ಅಡಿಗಳ ಆಳಕ್ಕೆ ಕುಸಿದಿದೆ. ಅಂತರ್ಜಲ ಕುಸಿಯಲು ಮಾನವ ದುರಾಶೆಯ ಜೊತೆಗೆ ಅರಣ್ಯ ಭೂಮಿ ನಾಶವಾಗಿ ಭೂಮಿಯು ಬಂಜರಾಗಿ ಸಸ್ಯಗಳಿಲ್ಲದೆ ಮೇಲ್ಮಣ್ಣು ಕೊಚ್ಚಿ ಹೋಗಿ ಅಂತರ್ಜಲ ಮರುಪೂರಣ ಕಡಿಮೆಯಾಗಿದೆ. ನಮ್ಮ ನಾಡಿನ ಮುಖ್ಯವಾಗಿ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೀಳುವ ಮಳೆಯ ಕೇವಲ 2-3 ತಿಂಗಳಲ್ಲಿ ಅತ್ಯಂತ ವೇಗವಾಗಿ ಸುರಿದು ಕೆರೆ ಹಳ್ಳಗಳಲ್ಲಿ ಹರಿದು ಮಳೆಯ 60% ಸಮುದ್ರ ಸೇರುತ್ತದೆ. ಇಂತಹ ಮಳೆ ನೀರನ್ನು ವ್ಯವಸ್ಥಿತವಾಗಿ ಮಳೆಯ ನೀರು ಕೊಯ್ಲು ಮುಖಾಂತರ ಸೇಕರಿಸಿ ಸಂಚಯನ ಮಾಡಬಹುದಾಗಿದ್ದು ಅಂತರ್ಜಲ ಮರುಪೂರಣ ಮಾಡಬಹುದಾಗಿದೆ. ನಮ್ಮ ಕ್ಷೇತ್ರದ ಬಯಲು ತೋಟ ಪ್ರದೇಶಗಳಲ್ಲಿ ಚೆಕ್ ಡ್ಯಾಂ, ಸೋಸುಕೆರೆ, ಇಂಗು ಬಾವಿಗಳ ರಚನೆ ಮಾಡುವುದು ಸರ್ಕಾರ ಹಾಗೂ ಜನತೆಯ ಕರ್ತವ್ಯವಾಗಿದೆ. ಅಂತೆಯೇ ಮನೆಗಳು ಹಾಗೂ ಸ್ಥಳೀಯ ಸಾರ್ವಜನಿಕ ಕಟ್ಟಡಗಳ ಚಾವಣಿಯಿಂದ ಮಳೆ ನೀರು ಕೊಯ್ಲಿನ ವ್ಯವಸ್ಥೆಯನ್ನು ಬಹಳಷ್ಟು ಕಡಿಮೆ ಖರ್ಚಿನ ಸಾಮಗ್ರಿಗಳಿಂದ ಸರಳವಾಗಿ ನಿರ್ಮಿಸಬಹುದು. ಇದಕ್ಕಾಗಿ ಸ್ಥಳಾಡಳಿತ ಸಂಸ್ಥೆಗಳ ಮೂಲಕ ಸರ್ಕಾರ ನೀಡುವ ಅನುದಾನ ಸಹಾಯಧನಗಳ ಪಡೆಯಲು ಅವಕಾಶವಿದೆ. ಮಳೆ ನೀರಿನ ಕೊಯ್ಲಿನಿಂದ ಪರಿಸರಕ್ಕೆ ಬಹಳಷ್ಟು ಲಾಭ ಆಗುತ್ತದೆ. ಜಲಚರಗಳಲ್ಲಿ ಗುಣಮಟ್ಟದ ನೀರಿನ ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಏರಿಕೆಯಾಗುವುದು ಹಾಗೂ ಈ ರೀತಿ ಸಂಗ್ರಹಿಸಲಾದ ನೀರನ್ನು ಕೃಷಿ ಕಾರ್ಯಗಳಿಗೆ, ನೀರಾವರಿಗಾಗಿ, ಕೈಗಾರಿಕೆಗಳ ಉಪಯೋಗಕ್ಕಾಗಿ ನೇರವಾಗಿ ಬಳಸಬಹುದು. ನೀರು ಪ್ರಕೃತಿಯ ಸೃಷ್ಟಿ ಹೊರತು ಮಾನವ ಒಂದು ಬಿಂದು ನೀರನ್ನು ಸೃಷ್ಟಿಸಲಾರ. ಆದ್ದರಿಂದ ನೀರನ್ನು ವ್ಯರ್ಥ ಪೋಲು ಮಾಡದೆ ಮಿತವಾಗಿ ಬಳಸೋಣ. ಮಳೆಯ ನೀರು ಕೊಯ್ಲು ಮುಖಾಂತರ ಜಲ ಸಂರಕ್ಷಣೆ ಮಾಡಿ ಅಂತರ್ಜಲ ಸಮೃದ್ಧಿಗಾಗಿ ಶ್ರಮಿಸೋಣ. ಈ ನೆಲದ ಸಕಲ ಚರಾಚರ ಸ್ವತ್ತುಗಳನ್ನು ಮುಂದಿನ ಪೀಳಿಗೆಗೂ ಉಳಿಸಿಕೊಂಡು ಬರೋಣ. ಈ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸುವ ಸಂಕಲ್ಪ ಮಾಡೋಣ. ಜೈ ಹಿಂದ್. ಹಾಗೆ ಸಾಮೂಹಿಕವಾಗಿ ಕೈ ಜೋಡಿಸೋಣ ಎಂದು ವಿನಂತಿ ಮಾಡುತ್ತಾ ಕಾರ್ಯಕ್ರಮದ ಮುಂದಕ್ಕೆ ವಿವಿಧ ಪ್ರಕೋಷ್ಠಗಳ ಘೋಷಣೆಯನ್ನು ಅಧ್ಯಕ್ಷರು ಮಾಡುತ್ತಾರೆ. ಭಾರತ್ ಮಾತಾ ಕಿ, बोलो भारत माता की, ಭಾರತೀಯ ಜನತಾ ಪಾರ್ಟಿ ಕಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿಶೇಷ ಕಾರ್ಯಕಾರಿಣಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೋಸ್ಕರವಾಗಿ ಜಿಲ್ಲಾ ಅಧ್ಯಕ್ಷರ ಸೂಚನೆಯಂತೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಹಲವೊಂದು ಪ್ರಕೋಷ್ಠಗಳಿಗೆ ಈಗಾಗಲೇ ಘೋಷಣೆ ಆಗಿದೆ. ಆದರೆ ಕೆಲವೊಂದು ಪ್ರಕೋಷ್ಠಗಳು ಮೊನ್ನೆ ತಾನೇ ಕೊರೋನಾ ಸಂದರ್ಭದಿಂದ ಸಂಘಟನೆಯ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ಈಗಾಗಲೇ ಆ ಪ್ರಕೋಷ್ಠವನ್ನು ರಚಿಸಲಾಗಿದೆ. ಆ ಪ್ರಕೋಷ್ಠದ ಸಂಚಾಲಕರು ಮತ್ತು ಸಹ ಸಂಚಾಲಕರನ್ನು ಈಗ ಘೋಷಣೆ ಮಾಡಲಿಕ್ಕಿದೆ. ಹಿರಿಯರ ನಾಗರಿಕ ಪ್ರಕೋಷ್ಠದ ಸಂಚಾಲಕರಾಗಿ ಸಂಜೀವ ಶೆಟ್ಟಿ ಅಮ್ರಮುಗರವರು ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅವರು ವೇದಿಕೆಯಲ್ಲಿ ಬಂದು ಶಾಸಕರ ಜೊತೆಯಲ್ಲಿ ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸಹ ಸಂಚಾಲಕರು ಕೇಶವ ಭಟ್ ಬೆಳ್ಳೇರಿ ಅವರು. ಹಾಗೆ ಮೀನುಗಾರರ ಪ್ರಕೋಷ್ಠದ ಸಂಚಾಲಕರಾಗಿ ಮಧುಸೂದನ್ ಕರ್ಕೇರ, ಸಹ ಸಂಚಾಲಕರಾಗಿ ಕಿಶೋರ್ ಪುತ್ರನ್, ಇನ್ನೊಬ್ಬರು ಪ್ರಬುದ್ಧರ ಪ್ರಕೋಷ್ಠದ ಸಂಚಾಲಕರಾಗಿ ಶೇಷಪ್ಪ ಟೈಲರ್ ಅವರು, ಸಹ ಸಂಚಾಲಕರಾಗಿ ರವಿ ಭಟ್ನಗರ ಅವರಿಗೆ ತಮ್ಮ ಕೈಚಾಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ವಿವಿಧ ಭಾಷಿಗರ ಪ್ರಕೋಷ್ಠದ ಸಂಚಾಲಕರಾಗಿ ರಮೇಶ್ ಕೇರ್ ಅವರು ವೇದಿಕೆ ಆಗಮಿಸಬೇಕು. ಹಾಗೆ ಸಹ ಸಂಚಾಲಕರಾಗಿ ಎ ಶಶಿಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅವರಿಗೆ ತಮ್ಮ ಕೈಚಾಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಿ ಈಗ ಅಧ್ಯಕ್ಷೀಯ ನುಡಿಯೊಂದಿಗೆ ಈ ಉದ್ಘಾಟನಾ ಅವಧಿಯನ್ನು ಸಮಾಪನಗೊಳಿಸಬೇಕಾಗಿ ಮಂಡಲದ ಅಧ್ಯಕ್ಷರಾದಂತಹ ಚಂದ್ರರಾಜ್ ಪಂಡಿತ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಪ್ರಥಮವಾದಂತಹ ವಿಶೇಷ ಕಾರ್ಯಕಾರಿಣಿಯ ವೇದಿಕೆಯಲ್ಲಿ ಆಸೀನರಿರುವಂತಹ
ನಮ್ಮೆಲ್ಲರ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಮಂಡಲಕ್ಕೆ ಪ್ರಭಾರಿಯಾದಂತಹ ಶಾಸಕರು ಆದಂತಹ ಪ್ರತಾಪ್ ಸಿಂಹ ನಾಯ್ಕರೇ, ಮಂಗಳೂರು ಮಂಡಲದ ಪ್ರಭಾರಿಗಳಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಈಶ್ವರ್ ಕಟೀಲ್ರವರೇ, ಜಿಲ್ಲೆಯ ಸಹ ಪ್ರಭಾರಿಗಳು ರಾಜೇಶ್ ಕಾವೇರಿ ಅವರೇ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಜಿಲ್ಲೆಯ ಉಪಾಧ್ಯಕ್ಷರು ಆಗಿರುವಂತಹ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಸಹೋದರಿ ಶ್ರೀಮತಿ ಕಸ್ತೂರಿ ಪಂಜಾರ್ ಅವರೇ, ಹಾಗೂ ಈ ವಿಶೇಷ ಕಾರ್ಯಕಾರಿಣಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಾ ಅನನ್ಯ ಜವಾಬ್ದಾರಿ ಹೊತ್ತಂತಹ ನಮ್ಮೆಲ್ಲ ಪಾರ್ಟಿಯ ಹಿರಿಯರೇ, ನಿಗಮ ಮಂಡಳಿಗಳ ಅಧ್ಯಕ್ಷರೇ, ಜನಪ್ರತಿನಿಧಿಗಳೇ ಹಾಗೂ ಪ್ರಮುಖ ಕಾರ್ಯಕರ್ತರೇ, ಕೊರೋನಾದಂತಹ ಮಹಾಮಾರಿಯ ಈ ಸಂದರ್ಭದಲ್ಲೂ ಕೂಡ ನಾವೆಲ್ಲರೂ ಪಾರ್ಟಿಯ ಸೂಚನೆಯಂತೆ ಸೇವಾ ಹಿ ಸಂಘಟನಾ ಎಂಬಂಥ ಧ್ಯೇಯದೊಂದಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಆದರೆ ನಮ್ಮೊಂದು ಒಗ್ಗೂಡಿಕೆ ಬಹಳ ಸಮಯದಿಂದ ಆಗಿರಲಿಲ್ಲ. ಅನೇಕ ಗ್ರೂಪ್ಗಳ ಸಂಭಾಷಣೆಯೊಂದಿಗೆ ನಮ್ಮ ಕೆಲಸ ಕಾರ್ಯಗಳು, ಪಾರ್ಟಿಯ ಕೆಲಸ ಕಾರ್ಯ ನಡೀತಾ ಇತ್ತು. ಆದರೆ ಪಾರ್ಟಿಯ ಸೂಚನೆಯ ಮೇರೆಗೆ ಮಂಡಲದಲ್ಲಿ ವಿಶೇಷ ಕಾರ್ಯಕಾರಿಯನ್ನು ಮಾಡಿಸಬೇಕು ಅನ್ನೋದು ಪಾರ್ಟಿಯ ಜಿಲ್ಲಾಧ್ಯಕ್ಷರ ಸೂಚನೆ. ಅದೇ ರೀತಿ ಇವತ್ತು ಪ್ರಪ್ರಥಮ ಬಾರಿಗೆ ಅಂದರೆ 1.5 ವರ್ಷದ ನಂತರ ವಿಶೇಷ ಕಾರ್ಯಕಾರಿಣಿ ಮಾಡುವಂಥದ್ದು ನಮಗೆ ಇವತ್ತು ಪ್ರಪ್ರಥಮವಾಗಿ ಸಿಕ್ಕಿದೆ. ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಹಿರಿಯರನ್ನು, ಪ್ರಮುಖ ಕಾರ್ಯಕರ್ತರು ಒಗ್ಗೂಡಿಸಿ ಪಕ್ಷ ಸಂಘಟನೆಯ ಸಲುವಾಗಿ ಇವತ್ತೆಲ್ಲ ನಾವು ವಿಚಾರ ವಿನಿಮಯ ಮಾಡುವಂಥ ಈ ಸಂದರ್ಭದಲ್ಲಿ ಸೇರಿಕೊಂಡದ್ದು ಬಹಳ ಸಂತೋಷ. ಅದು ಅಲ್ಲದೆ ಇವತ್ತು ನಮ್ಮ ಸರ್ಕಾರ ಕೂಡ ಬಹಳ ಕೆಲಸ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪ್ರಮುಖರು ಇವತ್ತು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದರೆ ಮಂಗಳೂರು ಮಂಡಲದಲ್ಲಿ ಕೊರೋನಾದ 2ನೇ ಅಲೆಯಲ್ಲಿ ಒಂದು 33 ಜನರ ಒಂದು ತಂಡವನ್ನು ನಾವು ಮಾಡಿದ್ದೇವೆ, ತುರ್ತು ನಿರ್ವಹಣಾ ತಂಡ ಅಂತೇಳಿ. ಈ ತಂಡ ಅನೇಕ ರೀತಿಯಾದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಮಾಡಿದೆ ಅನ್ನುವಂಥದ್ದು ಜಿಲ್ಲೆಯಲ್ಲಿ ನಮಗೆ ಒಂದು ಒಳ್ಳೆಯ ರೀತಿಯ ಅಭಿಪ್ರಾಯವನ್ನು ನೀಡಿದಾಗ ಬಹಳ ಸಂತೋಷವಾಯಿತು. ಯಾಕಂತೇಳಿ ನಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ, ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಕೊರೋನಾದಂಥ ಒಂದು ಸಂಕಷ್ಟ ಕಾಲದಲ್ಲಿ ಪಕ್ಷದ ಜೊತೆಗೂಡಿ ಪಕ್ಷ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡೋದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ಜನಪ್ರತಿನಿಧಿಗಳು, ನಮ್ಮ ಪಾರ್ಟಿಯ ಅನೇಕ ಜನಪ್ರತಿನಿಧಿಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಪಾರ್ಟಿಯ ಒಂದು ಆ ಹೆಸರಿನ ಮೂಲಕ, ಅದರ ಸಿದ್ಧಾಂತ ಮೂಲಕ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ವಿಶೇಷವಾಗಿ ನಮ್ಮ ಮೋರ್ಚಾಗಳು ಕಳೆದ 1.5 ವರ್ಷದಿಂದ 5-6 ಮೋರ್ಚಾಗಳು ಕೂಡ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿದೆ. ಉದಾಹರಣೆಗೆ ನಮ್ಮ ಸಂಘಟನೆಯ ಮತ್ತು ಸಂಘದ ಅನೇಕ ಕೆಲಸ ಕಾರ್ಯಗಳೊಂದಿಗೆ ನಮ್ಮ ಯುವ ಮೋರ್ಚಾ ಅಥವಾ ಮಹಿಳಾ ಮೋರ್ಚಾ ಆಗಿರ್ಬೋದು, ಅಥವಾ ಹಿಂದುಳಿದ ಮೋರ್ಚಾ ಆಗಿರ್ಬೋದು, ಅಥವಾ ನಮ್ಮ SC ಮೋರ್ಚಾ, ST ಮೋರ್ಚಾ, ಎಲ್ಲ ಮೋರ್ಚಾಗಳು ಕೂಡ ಒಂದು ಅನೇಕ ವಿಧದ ಕೆಲಸ ಕಾರ್ಯಗಳೊಂದಿಗೆ ಸಂಘಟನೆಯಲ್ಲಿ ತೊಡಗಿಕೊಂಡಿರುವಂತೂ ಬಹಳ ಪ್ರಮುಖವಾದ ಸಂಗತಿ. ಆದರೆ ಮುಂದೆ ಬರುವಂಥ ಕೆಲವು ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ಕೆಲಸ ಕಾರ್ಯ ತೊಡಗಿಸೋದಕ್ಕೋಸ್ಕರ ಇವತ್ತು ಈ ಕಾರ್ಯಕಾರಿಣಿಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ನಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ನಮ್ಮ ಪ್ರಭಾರಿಗಳು ಕೂಡ ನಮಗೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ವಿಷಯಗಳನ್ನು ತಿಳಿಸಲಿಕ್ಕಿದ್ದಾರೆ. ಹಾಗಾಗಿ ಹೆಚ್ಚಿನ ವಿಚಾರಗಳನ್ನು ಮುಂದಿನ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದ ನಮ್ಮ ಉದ್ಘಾಟನೆಯ ಸಮಯ ಬಹಳ ಮೀರ್ತಾ ಸಮಯದ ಕೊರತೆ ಆಗುವ ದೃಷ್ಟಿಯಿಂದ ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ನಾನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ
ಮುಂದಿನ ಅವಧಿಗಳಲ್ಲಿ ಅದರ ಸಂಪೂರ್ಣವಾದಂಥ ವಿವರಗಳು ತಮಗೆ ನೀಡಲಿಕ್ಕಿದ್ದಾರೆ. ತಮ್ಮೆಲ್ಲರ ಸಹಕಾರ ಮತ್ತು ತಮ್ಮೆಲ್ಲರ ಒಂದು ಅನುಭವದ ಒಂದು ಮಾತುಗಳು ಮತ್ತೊಂದು ತಮ್ಮೆಲ್ಲರ ಒಂದು ಸಹಕಾರ ನನಗೆ ಈ ಪಕ್ಷ ಸಂಘಟನೆಗೋಸ್ಕರ ತಮಗೆಲ್ಲರಿಗೂ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ಎಲ್ಲ ಬಂದಂಥ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ನಾನು ಹೃದಯ ತುಂಬಿದಂಥ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತನ್ನು ನಿಲ್ಲಿಸ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪಕ್ಷದ ಸಹ ಸಂಚಾಲಕರಾಗಿ ರಿತೇಶ್ ಶೆಟ್ಟಿ ಕೊಣಾಜಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಹಾಗೂ ಅದರ ಸಂಚಾಲಕರಾಗಿ ಪುರುಷೋತ್ತಮ ಕಲ್ಲಾಪುರನ್ನು ಆಯ್ಕೆ ಮಾಡಲಾಗಿದೆ. ಇವರು ಕೂಡ ನಮ್ಮ ಶಾಸಕರತ್ತ ಬಂದು ಶಾಲನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಉದ್ಘಾಟನಾ ಅವಧಿ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.